ಸಾಮಾನ್ಯವಾಗಿ ಯಾವುದೇ ಕಂಪನಿಗೆ ಭೂಮಿಯನ್ನ ಗುತ್ತಿಗೆ ಕೊಡುವ ಪರಿಪಾಠವನ್ನ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳು ನಡೆಸಿಕೊಂಡು ಬಂದಿದೆ. ಆದರೆ ಕುಮಾರಸ್ವಾಮಿ ನೇತೃತ್ವದ ಪ್ರಸ್ತುತ ಸರ್ಕಾರ 3666 ಎಕರೆ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಪುಡಿಗಾಸಿನಲ್ಲಿ ಮಾರಾಟ ಮಾಡಲು ಹೊರಟಿದೆ ಎಂದು ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ್ ಪೂಜಾರಿ ಆರೋಪಿಸಿದ್ದಾರೆ. ಇವರು ಮಂಗಳೂರಿನಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿ, ದುರದೃಷ್ಟಕರ ಸಂಗತಿ ಎಂದರೆ ಜಿಂದಾಲ್ ಕಂಪನಿ ಕರ್ನಾಟಕ ಸರ್ಕಾರಕ್ಕೆ ಕೊಡಬೇಕಾದ 1200 ಕೋಟಿಯನ್ನು ಬೇರೆ ಬೇರೆ ಮೂಲಗಳಿಂದ ಬಾಕಿ ಇಟ್ಟುಕೊಂಡಿದೆ. ಸರ್ಕಾರ ಇದನ್ನು ವಸೂಲಿ ಮಾಡುವಲ್ಲಿ ಆಸಕ್ತಿ ತೋರಿಸದೆ ಈಗಿರುವ ಅಂದಾಜಿನ ಪ್ರಕಾರ 1 ಎಕರೆಗೆ 1,22,000 ಇರುವಾಗ 3666 ಎಕರೆ ಭೂಮಿಯನ್ನು ಪುಡಿಗಾಸಿನಲ್ಲಿ ಮಾರಾಟ ಮಾಡಲು ಹೊರಟಿದೆ. ಈ 3666 ಎಕರೆ ಭೂಮಿಯನ್ನು ಗಮನಿಸಿದರೆ ಎಕರೆಗೆ ಕೆಲವು ಭೂಮಿಗಳು ಎಕರೆಗೆ 2 ಕೋಟಿಗಿಂತ ಹೆಚ್ಚು ಬೆಲೆ ಬಾಳುತ್ತವೆ. ಒಟ್ಟು 5-6 ಸಾವಿರ ಕೋಟಿ ಬೆಲೆ ಬಾಳುವ ಈ ಭೂಮಿಯನ್ನು 35 ಕೋಟಿಗೆ ಮಾರಾಟ ಮಾಡುವ ಕರ್ನಾಟಕ ಸರ್ಕಾರದ ಕ್ರಮದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸಾಮಾನ್ಯವಾಗಿ ಯಾವುದೇ ಕಂಪನಿಗೆ ಭೂಮಿಯನ್ನು ಗುತ್ತಿಗೆ ಕೊಡುವಂಥ ಪರಿಪಾಠಗಳು ಎಲ್ಲ ಸರ್ಕಾರಗಳು ನಡೆಸ್ಕೊಂಡು ಬಂದಿವೆ. ಆದರೆ ಕುಮಾರಸ್ವಾಮಿ ಅವರ ನೇತೃತ್ವದ ಪ್ರಸ್ತುತ ಸರ್ಕಾರ 3666 ಎಕರೆ ಭೂಮಿಯನ್ನು ಜಿಂದಾಲ್ ಕಂಪನಿಗೆ ಪುಡಿಗಾಸಿನಲ್ಲಿ ಮಾರಾಟ ಮಾಡಲಿಕ್ಕೆ ಹೊರಟಿದೆ. ಈಗಿರುವ ಅಂದಾಜಿನ ಪ್ರಕಾರ 1 ಎಕರೆಗೆ 1,22,000. ದುರದೃಷ್ಟ ಅಂದರೆ ಜಿಂದಾಲ್ ಕಂಪನಿಯವರು ಕರ್ನಾಟಕ ಸರ್ಕಾರಕ್ಕೆ 1200 ಕೋಟಿ ರೂಪಾಯಿಯನ್ನು ಬೇರೆ ಬೇರೆ ಮೂಲಗಳಿಂದ ಬಾಕಿ ಇಟ್ಕೊಂಡಿದೆ. 1200 ಕೋಟಿ. ಒಂದು ಕಡೆಯಲ್ಲಿ ಅದನ್ನು ವಸೂಲು ಮಾಡುವಂಥ ಪರಿಸ್ಥಿತಿಯಲ್ಲೂ ಸರ್ಕಾರ ಆಸಕ್ತಿ ವಹಿಸ್ತಾ ಇಲ್ಲ. ಮತ್ತೊಂದು ಕಡೆಯಲ್ಲಿ ಪುಡಿಗಾಸಿಗೆ ಆ 3666 ಎಕರೆ ಭೂಮಿಯನ್ನು ಗಮನಿಸಿದರೆ ಅದರಲ್ಲಿ ಒಂದಷ್ಟು ಭೂಮಿಗಳು ಸುಮಾರು ಎಕರೆಗೆ 2 ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯವನ್ನು ಬೆಲೆ ಬಾಳ್ತವೆ. 5-6 ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಭೂಮಿಗಳನ್ನು ಅಂದಾಜು 30-35 ಕೋಟಿ ರೂಪಾಯಿಗೆ ಮಾರಾಟ ಮಾಡಲಿಕ್ಕೆ ಹೊರಟಿರುವಂಥ ಹುನ್ನಾರೇನು ಅನ್ನೋದನ್ನು ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಬೇಕು.